ಒಂದಲ್ಲ ಒಂದು ದಿನ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಉದ್ಭವಿಸಲೇಬೇಕು. ಹೌದು, ಒಬ್ಬ ಮನುಷ್ಯ ಸಾಯುವ ಮೊದಲು ಅವನಿಗೆ ಯಾವ ಯಾವ ಅನುಭವಗಳು, ಯಾವ ಯಾವ ಯಾತನೆಗಳು ಆಗುತ್ತವೆ ಅನ್ನುವುದು ಪ್ರತಿಯೊಬ್ಬರಿಗೂ ಕಾಡುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಸಾಯುವ ಕೊನೆಯ ಗಳಿಗೆಯಲ್ಲಿ ಅವನ ಮನಸ್ಸಿನಲ್ಲಿ ಯಾವ ವಿಚಾರಗಳು ಬರುತ್ತವೆ, ಸಾವು ಬರುವ ಮುಂಚೆ ಕಾಣುವ ಲಕ್ಷಣಗಳು ಯಾವುವು, ಆ ಲಕ್ಷಣಗಳು ಹೇಗೆ ಇರುತ್ತವೆ, ಯಾವ ರೂಪದಲ್ಲಿರುತ್ತವೆ ಅನ್ನುವುದೇ ಒಂದು ನಿಗೂಢ ಪ್ರಶ್ನೆ. ಯಾಕಂದರೆ ಸತ್ತ ಮೇಲೆ ಯಾವ ಮನುಷ್ಯನು ವಾಪಸ್ಸು ಬಂದು ಅವನಿಗೆ ಆದಂತಹ ಅನುಭವವನ್ನು ಹೇಳಲು ಸಾಧ್ಯವೇ ಇಲ್ಲ. ಆದರೆ ಈ ವಿಷಯವನ್ನೆಲ್ಲ ನಾವು ಒಬ್ಬ ಸತ್ತ ಮನುಷ್ಯನಿಂದ ಕೇಳಲು ಸಾಧ್ಯವಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಹಾಗಾದರೆ ಸಾಯುವ ಮುನ್ನ ನಡೆಯುವ ಆ ದ್ವಂದ್ವ ಯಾತನೆ, ಲಕ್ಷಣಗಳು, ಸನ್ನಿವೇಶಗಳು ಹೇಗಿರುತ್ತವೆ ಅನ್ನುವುದನ್ನು ನಮ್ಮ ಹಿಂದೂ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ, ವೇದಗಳಲ್ಲಿ ಸಂಪೂರ್ಣವಾಗಿ ಉಲ್ಲೇಖಿಸಲಾಗಿದೆ. ಅವುಗಳನ್ನು ಓದಿ ತಿಳಿದರೆ ನಮಗೆ ಆಗುವ ಪೀಡೆಗಳನ್ನು ನಾವು ಕಂಡುಹಿಡಿಯಬಹುದು. ಬನ್ನಿ ಸ್ನೇಹಿತರೆ, ಹಿಂದೂ ಧರ್ಮದ ಮಹಾನ್ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖಿಸಲಾದಂತಹ ಕೆಲವೊಂದು ಅಂಶಗಳನ್ನು ಮಾನವ ಸಾಯುವ ಮೊದಲು 50 ಸೆಕೆಂಡ್ಗಳಲ್ಲಿ ಅವನು ಪಡುವ ವೇದನೆಯನ್ನ, ಅನುಭವವನ್ನ, ಯಾತನೆಯನ್ನ ಹೇಳಲು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಜೀವನದ ಅತ್ಯಂತ ಕಟು ಸತ್ಯ ಅದು ಮನುಷ್ಯನ ಸಾವು. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಈ ಭೂಮಿಯ ಮೇಲೆ ಯಾರು ಮನುಷ್ಯ ರೂಪ ತಾಳುತ್ತಾರೋ ಒಂದಿಲ್ಲ ಒಂದು ದಿನ ಅವನು ಸಾಯಲೇಬೇಕು. ಭಗವಂತನು ಕೂಡ ಹಿಂದೆ ಮನುಷ್ಯ ರೂಪ ತಾಳಿ ಭೂಮಿಗೆ ಬಂದಾಗ ಅಂತ್ಯವನ್ನು ಕಂಡಿದ್ದು ನಾವು ಹಲವಾರು ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದನ್ನು ನೋಡಿದ್ದೇವೆ. ವಿಷ್ಣು ರಾಮನ ಅವತಾರವಾಗಿ ಈ ಭೂಮಿಯ ಮೇಲೆ ಅಂತ್ಯ ಕಂಡಿದ್ದಾನೆ. ಹಾಗೆಯೇ ಕೃಷ್ಣನ ಅವತಾರವಾಗಿ ಈ ಭೂಮಿಯ ಮೇಲೆ ಬಂದು ಅಧರ್ಮವನ್ನು ನಾಶಪಡಿಸಿ ಅಂತ್ಯವನ್ನು ಕಂಡಿದ್ದಾನೆ. ಹಾಗೆಯೇ ಮನುಷ್ಯನಿಗೂ ಕೂಡ ಅಂತ್ಯ ಅನ್ನೋದು ಈ ಭೂಮಿಯ ಮೇಲೆ ಇದ್ದೇ ಇದೆ. ಆದರೆ ಇವತ್ತಿನ ವಿಷಯ ಮನುಷ್ಯ ತನ್ನ ಅಂತ್ಯವನ್ನು ಕಾಣುವ ಕೊನೆಯ ಗಳಿಗೆ ಹೇಗಿರುತ್ತದೆ, ಅದರಲ್ಲೂ ಕೊನೆಯ 50 ಸೆಕೆಂಡ್ಗಳು ಹೇಗಿರುತ್ತವೆ ಅನ್ನುವುದನ್ನು ತಿಳಿಯೋಣ. ಗರುಡ ಪುರಾಣದ ಪ್ರಕಾರ ಸಾವು ಬರುವ 50 ಸೆಕೆಂಡ್ಗಳ ಮೊದಲು ನಾವು ನೆನೆಸಿಕೊಳ್ಳಲಾಗದಂತಹ ಭಯಾನಕ ಘನಘೋರ ಅನುಭವಗಳು ಉಂಟಾಗುತ್ತವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸತ್ತ ಮೇಲೆ ತಾನು ಮೋಕ್ಷ ಬಯಸುತ್ತಾನೆ ಎಂದು ಹಲವಾರು ಧರ್ಮಗಳಲ್ಲಿ, ಹಲವಾರು ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಈ ಒಂದು ಕಾರಣದಿಂದಲೇ ಹಿಂದೂಗಳು ತಾವು ಅಂತ್ಯ ಕಾಣುವ ಸಂದರ್ಭದಲ್ಲಿ ಕಾಶಿ ಯಾತ್ರೆಯನ್ನು ಕೂಡ ಕೈಗೊಳ್ಳುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಕಾಶಿಯಲ್ಲಿ ತಮ್ಮ ಪ್ರಾಣ ಹೋದರೆ ಅವರಿಗೆ ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ. ಗ್ರಂಥಗಳ ಪ್ರಕಾರ ಕಾಶಿಯನ್ನು ಸ್ವಯಂ ಶಿವನೇ ಸ್ಥಾಪಿಸಿ ಇಲ್ಲಿ ವಿಶ್ವನಾಥನಾಗಿ ನೆಲೆಸಿದ್ದಾನೆ. ಇದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಪುಣ್ಯಕ್ಷೇತ್ರವಾಗಿದೆ. ಮಾನ್ಯತೆಯ ಪ್ರಕಾರ ಯಾವೊಬ್ಬ ಮನುಷ್ಯ ಎಷ್ಟೇ ಪಾಪಗಳನ್ನು ಮಾಡಲಿ, ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿರಲಿ, ಕಾಶಿಗೆ ಬಂದು ಗಂಗಾ ಸ್ನಾನ ಮಾಡಿ ಇಲ್ಲಿ ಮರಣವನ್ನು ಪಡೆದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಶಿವಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ಕಾಶಿಯಲ್ಲಿ ಬಂದು ಅಂತ್ಯವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಅಂದರೆ ಮರಣ ಹೊಂದಿದ ನಂತರ ಅಂತಹವರ ಅಸ್ಥಿಯನ್ನು ಕಾಶಿಯ ಪ್ರಸಿದ್ಧ ಘಾಟುಗಳಲ್ಲಿ ಅಂದರೆ ಗಂಗೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಮರಣ ಹೊಂದಿದ ವ್ಯಕ್ತಿಗೆ ಮೋಕ್ಷ ದೊರೆಯುತ್ತದೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಎಷ್ಟೋ ಜನ ತಮ್ಮ ಕುಟುಂಬದವರ, ತಮ್ಮ ಸಂಬಂಧಿಕರ, ತಮ್ಮ ತಂದೆ ತಾಯಿಗಳ ಅಸ್ಥಿಗಳನ್ನು ಇಲ್ಲಿ ಬಂದು ಗಂಗೆಯಲ್ಲಿ ವಿಸರ್ಜಿಸುತ್ತಾರೆ. ಹೀಗೆ ಮಾಡುವುದರಿಂದ ಸತ್ತವರಿಗೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಯಮಲೋಕದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಸಿಗುವ ಯಾತನೆಯನ್ನು ಹೀಗೆ ಮಾಡುವುದರಿಂದ ತಪ್ಪಿಸಬಹುದೆಂದು. ಮನುಷ್ಯ ಸಾಯುವ 50 ಸೆಕೆಂಡುಗಳ ಮೊದಲು ಕಾಶಿಯಲ್ಲಿರುವಂತಹ ಕಾಲಭೈರವ ದೇವರಿಂದ ಆತ್ಮವನ್ನು ಶುದ್ಧಿಗೊಳಿಸಲಾಗುತ್ತದೆ. ಹಾಗೂ ಆ ವ್ಯಕ್ತಿಗೆ ಭೈರವಿ ಯಾತನೆಯನ್ನು ಕೂಡ ಪಠಿಸಲಾಗುತ್ತದೆ. ಭೈರವಿ ಯಾತನೆ, ಹೌದು, ಈ ಯಾತನೆ ಯಮಲೋಕದಲ್ಲಿ ಸಿಗುವ ಯಾತನೆಗಿಂತಲೂ ಘನಘೋರವಾಗಿರುತ್ತದೆ. 50 ಸೆಕೆಂಡುಗಳಲ್ಲಿ ಮರಣ ಹೊಂದುವ ವ್ಯಕ್ತಿಗೆ ಅವನ ಕಣ್ಮುಂದೆ ತಾನು ಮಾಡಿದ 7 ಜನ್ಮಗಳ ಪಾಪಗಳು, ಪುಣ್ಯಗಳು, ಕೆಟ್ಟ ಕರ್ಮಗಳು, ಕೆಟ್ಟ ಕೆಲಸಗಳು ಎಲ್ಲವೂ ಬಂದು ಹೋಗುತ್ತವೆ. ನಿಜ ಹೇಳಬೇಕೆಂದರೆ ಮನುಷ್ಯ ತಾನು ಮಾಡಿದ ಎಲ್ಲ ಕರ್ಮಗಳು ಅವನ ಕಣ್ಣ ಮುಂದೆ ಫ್ಲ್ಯಾಶ್ ಬ್ಯಾಕ್ ಥರ ಬಂದು ನಿಲ್ಲುತ್ತವೆ.
ಈ ಸಂದರ್ಭದಲ್ಲಿ ಮನುಷ್ಯ ಮಾಡಿದ ಎಲ್ಲ ಕೆಟ್ಟ ಕರ್ಮಗಳು ಒಂದೇ ಸಮನೆ ಅವನನ್ನು ಕಾಡುತ್ತವೆ. ಅಷ್ಟೊಂದು ನೋವುಗಳನ್ನ ಮನುಷ್ಯ ಆ 50 ಸೆಕೆಂಡುಗಳಲ್ಲಿ ಅನುಭವಿಸಬೇಕಾಗುತ್ತದೆ. ಈ ಎಲ್ಲ ಕರ್ಮಗಳು ಮನುಷ್ಯ ತಾನು ಸಾಯುವ 50 ಸೆಕೆಂಡುಗಳಲ್ಲಿ ಈ ಪೀಡೆಯನ್ನ ಅತ್ಯಂತ ಕಷ್ಟದಿಂದ ಅನುಭವಿಸಬೇಕಾಗುತ್ತದೆ. ಈ ಪೀಡೆ ಎಷ್ಟು ಭಯಾನಕವಾಗಿರುತ್ತದೆ ಅಂದರೆ ಯಮಲೋಕದಲ್ಲಿ ಕುದಿಯುತ್ತಿರುವ ಎಣ್ಣೆಯಲ್ಲಿ ಹಾಕಿ ಸುಟ್ಟ ಹಾಗೆ ಇರುತ್ತದೆ. ಈ ರೀತಿಯಾಗಿ ಮನುಷ್ಯನು ತಾನು ಸಾಯುವ ಮೊದಲು ತಾನು ಮಾಡಿದ ಕರ್ಮಗಳನ್ನೆಲ್ಲ ಒಂದು ಸಾರಿ ಅನುಭವಿಸಲಿ ಎಂದು ಕಾಲಭೈರವ ಯಾತನೆಯನ್ನು ಮಾಡಲಾಗುತ್ತದೆ ಎಂದು ಗರುಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಕಾಲಭೈರವ ಯಾತನೆ ಮಾಡುವುದರಿಂದ ಮನುಷ್ಯನ ಆತ್ಮ ಶುದ್ಧಿಯಾಗುತ್ತದೆ. ಹೀಗೆ ಶುದ್ಧಿಯಾದ ಆತ್ಮವನ್ನು ಮಾತ್ರ ಪರಮಾತ್ಮನಲ್ಲಿ ವಿಲೀನಗೊಳಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಜೀವನ ಮರಣ ಎಂಬ ಬಂಧನದಿಂದ ಮುಕ್ತಿ ದೊರೆಯುತ್ತದೆ. ಇದೇ ಕಾರಣ ಕೊನೆ ಘಳಿಗೆಯಲ್ಲಿ ಸಾಯುವಂತಹ ವ್ಯಕ್ತಿಗೆ ಗಂಗೆಯ ನೀರನ್ನು ಕೂಡ ಬಿಡಲಾಗುತ್ತದೆ. ಹೀಗೆ ಗಂಗೆಯ ನೀರನ್ನು ಬಿಡುವುದರಿಂದ ಯಾತನೆ ಕಡಿಮೆಯಾಗಿ ಆತ್ಮವು ಶುದ್ಧಿಯಾಗಿ ಪರಮಾತ್ಮನಲ್ಲಿ ನಿಧಾನವಾಗಿ ಅದು ವಿಲೀನವಾಗುತ್ತದೆ. ಹಾಗೆಯೇ ಆ ಆತ್ಮಕ್ಕೆ ಮೋಕ್ಷ ಸಿಗಲಿ ಎಂದು, ಶಾಂತಿ ಸಿಗಲಿ ಎಂದು ಸಾಯುವ ಗಳಿಗೆಯಲ್ಲಿ ಮನುಷ್ಯನಿಗೆ ನೀರನ್ನು ಬಿಡಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳನ್ನು ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಕೇವಲ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದನ್ನು ಮಾತ್ರ ಹೇಳಿದ್ದೇವೆ ಹೊರತು ನಮ್ಮ ಅನುಭವದಿಂದ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿಲ್ಲ. ಈ ವಿಷಯ ನಿಮಗೆ ನೆನಪಿರಲಿ. ಹಿಂದೂ ಧರ್ಮದಲ್ಲಿ ನವಜಾತ ಶಿಶುಗಳನ್ನ ಅಥವಾ ಸನ್ಯಾಸಿಗಳನ್ನ ಸುಡುವ ಬದಲು ಹೂಳುತ್ತಾರೆ. ಇದಕ್ಕಿಂತ ಮೊದಲು ಯಾವ ವರ್ಷದವರೆಗೆ ಹಿಂದೂ ಧರ್ಮದಲ್ಲಿ ಚಿಕ್ಕ ಮಕ್ಕಳನ್ನ ಸುಡುವ ಬದಲು ಹೂಳುತ್ತಾರೆ ಎನ್ನುವುದನ್ನ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಒಂದು ವೇಳೆ 6 ರಿಂದ 9 ತಿಂಗಳ ಮಧ್ಯದಲ್ಲಿ ಸ್ತ್ರೀಯ ಗರ್ಭಪಾತವಾದರೆ ಅಥವಾ 2 ವರ್ಷದ ಮಗುವರೆಗೂ ಮೃತ್ಯುವಾದರೆ ಅಂತಹ ಮಕ್ಕಳನ್ನ ಸುಡುವ ಬದಲು ಹೂಳುತ್ತಾರೆ. ಇದಕ್ಕಿಂತ ಹೆಚ್ಚಿನ ವಯಸ್ಸರನ್ನು ಮಾತ್ರ ಮೃತ್ಯು ಹೊಂದಿದರೆ ಸುಡಬೇಕಾಗುತ್ತದೆ. ಇದಕ್ಕೆ ಕಾರಣವನ್ನ ಕೂಡ ಗರುಡ ಪುರಾಣದಲ್ಲಿ ಕೊಡಲಾಗಿದೆ. ಹುಟ್ಟಿದ್ರಿಂದ 2 ವರ್ಷದವರೆಗೆ ಮಕ್ಕಳಿಗೆ ಈ ಜಗತ್ತಿನ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ಜಗತ್ತಿನ ಮೋಹಮಾಯ ಬಗ್ಗೆ ಸ್ವಲ್ಪವೂ ಜ್ಞಾನ ಇರುವುದಿಲ್ಲ. ಇದೇ ಕಾರಣ ಆ ಮಗುವಿನಲ್ಲಿರುವ ಆತ್ಮಕ್ಕೂ ಕೂಡ ಶರೀರದ ಮೇಲೆ ಯಾವುದೇ ರೀತಿಯ ಮೋಹಮಯವಾಗಲಿ ಆಸೆಯಾಗಲಿ ಇರುವುದಿಲ್ಲ. ಇದೇ ಕಾರಣ ಒಂದು ವೇಳೆ 2 ವರ್ಷಕ್ಕಿಂತ ಮಗು ಮೃತ್ಯುವಾದರೆ ಅಂತಹ ಆತ್ಮವು ಆ ಶರೀರವನ್ನು ಸರಳವಾಗಿ ತ್ಯಾಗ ಮಾಡುತ್ತದೆ ಹಾಗೂ ಪುನಃ ಮತ್ತೆ ಆ ಶರೀರವನ್ನು ಸೇರಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಆದರೆ 2 ವರ್ಷದ ನಂತರ ಮನುಷ್ಯ ಹೇಗೆ ದೊಡ್ಡವನಾಗಲು ಪ್ರಾರಂಭ ಮಾಡುತ್ತಾನೋ ಅವನಿಗೆ ಈ ಜಗತ್ತಿನ ಮೇಲೆ ಮೋಹಮಾಯ ಉಂಟಾಗುತ್ತದೆ, ಆಸೆಗಳು ಉಂಟಾಗುತ್ತವೆ, ಆಸೆಗಳು ಜಾಸ್ತಿ ಆಗುತ್ತವೆ, ಅದು ಬೇಕು ಇದು ಬೇಕು ಎನಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಈ ಶರೀರದ ಬಗ್ಗೆಯೂ ಕೂಡ ಆ ಆತ್ಮಕ್ಕೆ ಹೆಚ್ಚಿನ ಒಲವು ತೋರುತ್ತದೆ. ಇದೇ ಕಾರಣ ಅಂತಹ ಆತ್ಮಗಳು ಅಂತಹ ಶರೀರವನ್ನು ಬಿಡಲು ಇಚ್ಛೆ ಪಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಆ ವ್ಯಕ್ತಿಯ ಮೃತ್ಯು ಆದರೆ ಅಂತಹ ಆತ್ಮಗಳು ಆ ವ್ಯಕ್ತಿಯ ಶರೀರವನ್ನು ಸುಡುವವರೆಗೂ ಆ ಶರೀರವನ್ನು ಬಿಡುವುದಿಲ್ಲ. ಸತ್ತ ನಂತರವೂ ಪದೇ ಪದೇ ಆ ಆತ್ಮಗಳು ಆ ಶರೀರವನ್ನು ಪ್ರವೇಶಿಸಲು ಇಚ್ಛೆ ಪಡುತ್ತವೆ. ಒಂದು ವೇಳೆ ಅಂತಹ ಶರೀರವನ್ನು ಸುಡದೇ ಇದ್ದಲ್ಲಿ ಆ ಆತ್ಮಗಳು ಮತ್ತೆ ಶರೀರವನ್ನು ಪ್ರವೇಶಿಸುವ ಹಲವಾರು ಮಾರ್ಗಗಳನ್ನು ಹುಡುಕುತ್ತವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣ 2 ವರ್ಷದ ನಂತರ ಯಾವುದೇ ವ್ಯಕ್ತಿ ಮೃತ್ಯುವಾದರೆ ದೇಹವನ್ನ ಹಿಂದೂ ಧರ್ಮದಲ್ಲಿ ಸುಡುತ್ತಾರೆ. ಇದೇ ಕಾರಣ ಹಿಂದೂ ಧರ್ಮದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೂಡ ನೀಡಲಾಗುತ್ತದೆ. ದೇಹದಿಂದ ಆತ್ಮವನ್ನು ಬೇರ್ಪಡಿಸಲು ಹೆಚ್ಚಿನವರು ದೇಹವನ್ನ ಸುಡುತ್ತಾರೆ. ಹಿಂದೂ ಧರ್ಮದಲ್ಲಿ ಅಗ್ನಿಯನ್ನ ಸ್ವರ್ಗದ ಅಥವಾ ನರಕದ ಪ್ರವೇಶದ್ವಾರ ಎಂದು ಕೂಡ ನಂಬಲಾಗಿದೆ. ಒಂದು ವೇಳೆ ಸತ್ತ ಶರೀರದಲ್ಲಿ ಮತ್ತೆ ಆತ್ಮ ಸೇರಿಕೊಂಡರೆ ಅದು ಪ್ರೇತಾತ್ಮವಾಗಬಹುದು ಹೀಗೆಂದು ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಆದರೆ ಕೆಲವರು ಇದನ್ನ ನಂಬುತ್ತಾರೆ, ಇನ್ನು ಕೆಲವರು ನಂಬೋದಿಲ್ಲ. ಇದು ಅವರವರ ತರ್ಕಕ್ಕೆ ಬಿಟ್ಟಿದ್ದು, ಅವರವರ ವಿವೇಚನೆಗೆ ಬಿಟ್ಟಿದ್ದು. ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಹಲವಾರು ಜನ ಮೃತ್ಯು ಹೊಂದಿದರೆ ಅವರು ಕೂಡ ದೇಹವನ್ನ ಹೂಳುತ್ತಾರೆ. ಹಾಗೆ ಗರುಡ ಪುರಾಣದ ಪ್ರಕಾರ ಶಿಶುಗಳ ಜೊತೆಗೆ ಸಂತರನ್ನ, ಋಷಿಗಳನ್ನ, ಸನ್ಯಾಸಿಗಳನ್ನು ಕೂಡ ಸುಡುವ ಬದಲು ಹೂಳುತ್ತಾರೆ. ಇದಕ್ಕೆ ಕಾರಣ ಇಂಥವರು ಈ ಭೂಮಿಯ ಹಾಗೂ ಆಗು ಹೋಗುಗಳ ಬಗ್ಗೆ ಯಾವುದೇ ಒಂದು ಮೋಹಮಾಯದಲ್ಲಿ ಸಿಲುಕಿರುವುದಿಲ್ಲ. ಅವರ ಆತ್ಮಗಳು ಕೂಡ ಅಷ್ಟೇ ಶುದ್ಧಿಯಾಗಿರುತ್ತವೆ. ಇಂತಹವರು ಮೃತ್ಯು ಹೊಂದಿದ ನಂತರ ಅಂತಹ ಆತ್ಮಗಳು ವೈಕುಂಠವನ್ನು ಸೇರುತ್ತದೆ ಎಂದು ನಂಬಲಾಗಿದೆ. ಹಾಗೆಯೇ ಗರುಡ ಪುರಾಣಗಳ ಪ್ರಕಾರ ಒಂದು ವೇಳೆ ಶಿಶುವಿನ ಮೃತ್ಯು ಆದರೆ ಅಂಥ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಆದಷ್ಟು ಹಾಲಿನ ದಾನವನ್ನು ಮಾಡಬೇಕೆಂದು ಹೇಳುತ್ತಾರೆ.
ಯಾಕಂದ್ರೆ ಇಂಥ ಮಕ್ಕಳ ಮರಣದ ನಂತರ ಅವರ ಆತ್ಮಕ್ಕೆ ಶಾಂತಿ ದೊರಕಲೆಂದು ಈ ರೀತಿ ಮಾಡಲಾಗುತ್ತದೆ. ಹಾಗೂ ಅವರು ಮೃತಪಟ್ಟು ಅವರನ್ನು ಹೂಳಿದಂತಹ ಜಾಗದಲ್ಲಿ ಗೋವಿನ ಸೆಗಣಿಯಿಂದ ಸ್ವಚ್ಛ ಮಾಡಿ ಅದರ ಮೇಲೆ ತುಳಸಿಯನ್ನ ನೆಡಬೇಕೆಂದು ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗೆ ಮಾಡುವುದರಿಂದ ಮಗುವಿನ ಆತ್ಮಕ್ಕೆ ಶಾಂತಿ ಕೂಡ ದೊರಕುತ್ತದೆ. ಜೊತೆಗೆ ಅತಿ ಶೀಘ್ರದಲ್ಲಿ ಮತ್ತೆ ಅವರ ಮನೆಯಲ್ಲಿ ಮಗುವೊಂದು ಜನಿಸುತ್ತದೆ ಎನ್ನುವುದನ್ನ ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬೇಕಲ್ಲ ಯಾಕೆ ನವಜಾತ ಶಿಶುಗಳನ್ನ ಮೃತ್ಯು ಹೊಂದಿದ ನಂತರ ಅವುಗಳನ್ನ ಸುಡುವ ಬದಲು ಹೂಳುತ್ತಾರೆ ಎಂದು. ಇಂತಹದೇ ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.